ನಾನು ನನ್ನ GST ಮತ್ತೆ ಕಾರ್ಪೊರೇಷನ್ ಲೈಸೆನ್ಸ್, ಎಸೆನ್ಷಿಯಲ್ ಫುಡ್ ಇದ್ದು ಲೈಸೆನ್ಸ್ ಇಟ್ಕೊಂಡು ಬರ್ತೇನೆ. ಅದಕ್ಕೆ ಒಂದು ಸಮಸ್ಯೆ ಆದ್ರೆ ಏನು ಇಲ್ಲ 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 ನೀವು ಹೇಳಿ ಸರಿ ಇದೆ. ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯದಿಂದ ಬಂದಿರುವಂತ ಯಾವುದೇ ಸಾಮಗ್ರಿಗಳನ್ನ ಇಳಿಸಲಿಕ್ಕೆ 3 ಗಂಟೆ ಬೆಳಿಗ್ಗೆ 3 ಗಂಟೆ ಬರ್ತಾರೆ, ಅವ್ರು 5 ಗಂಟೆ ಬರ್ತಾರೆ, ಅವ್ರಿಗೆ ಅನ್ಲೋಡ್ ಮಾಡಲಿಕ್ಕೆ ಅವಕಾಶ ಇಲ್ಲಿಂದ 4ವರೆಗೆ ಎದ್ದು ಬೈಕಲ್ಲಿ ಹೋಗಿ ಲೋಡಿಂಗ್ ಆಗಿ ಇಳಿಸಿ ಬರ್ಬೇಕು ಅಲ್ಲ. ಮತ್ತು ವಾಪಸ್ ತಗೊಂಡು ಹೋಗ್ಲಿಕ್ಕೂ ಕೂಡ ಅಂದ್ರೆ ಲೋಡ್ ಆಗಿ ಸಾಮಗ್ರಿಗಳು ವಾಪಸ್ ಹೋಗ್ಲಿಕ್ಕೂ ಕೂಡ ಅನುಮತಿಯನ್ನು ಕೊಡಲಾಗಿದೆ. ಇಲ್ಲಿ ಇವರು ಚರ್ಚೆ ಇರೋದು ಏನಂತ ಹೇಳಿದ್ರೆ, ಇವರು 2 ವೀಲರ್ ಹೋಗಿ ಬಿಡ್ತಾರೆ ಅಲ್ಲಿಗೆ. 2 ವೀಲರ್ ಹೌದು. ಈಗ ಮಾಲ್ ಇಳಿಸ್ಲಿಕ್ಕೆ ಮತ್ತು ಮಾಲ್ ಏರಿಸಲಿಕ್ಕೆ ಅವಕಾಶಗಳು ಹೊರತು 2 ವೀಲರ್ ಹೋದಾಗ ಅವ್ರು ಅಡ್ಡಾಗ್ತಾರೆ. ಎಲ್ಲಿ ಹೋಗ್ತೀರಿ, ಏನ್ ಮಾಡ್ತೀರಿ, ಸುಮ್ಮನೆ ತಿರುಗ್ತೀರಿ ಅಂತಾರೆ. ಇವ್ರು ಆದ್ರೂ ಕೂಡ ಕಾರಣಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಅದಕ್ಕೆ ಅದು ಒಂದ್ ಏನಾಗಿದೆ ಅಂದ್ರೆ, ಒಂದೇ ಔಷಧಿ ಚೀಟಿ ತಗೊಂಡು 8 ಸರ್ತಿ ಊರು ತಿರುಗೋರಿದ್ದಾರೆ ಬೇರೆ ಬೇರೆ. ಅಲ್ಲ ಹೇಳಿದೆ, ಒಂದ್ ನಿಮಿಷ. ನಿನ್ನೆ ನಾವು ಏನ್ ಮಾಡಿದೆವು, SP ಅವ್ರನ್ನ ಮತ್ತು ಕಮಿಷನರ್ ಕರೆದು ನಿಮ್ಮ ಮನಸ್ಸಿಗೆ ಹೌದು ಅಂತಾದ್ರೆ, ಉದಾಹರಣೆಗೆ ಒಬ್ಬ ನಿರ್ದಿಷ್ಟವಾಗಿ ಈಗ ನಾವು ನಡ್ಕೊಂಡು ಹೋಗಿ ಹಾಲು ಮತ್ತು ತರಕಾರಿನ ತಗೊಂಡು ಬನ್ನಿ ಅಂತ ಹೇಳಿದೆವು. ಒಬ್ಬ ಗರ್ಭಿಣಿ ಸ್ತ್ರೀ ಇರ್ತಾಳೆ, ಅವಳಿಗೆ ಕಷ್ಟ ಆಗಿಬಿಡುತ್ತೆ. ಅವಳು ವೆಹಿಕಲ್ ಅಲ್ಲಿ ಬಂದಾಗ ನಮ್ಮ ಕಣ್ಣಳತೆ ಗೊತ್ಬಿಡುತ್ತೆ ಆಕೆಗೆ ವೆಹಿಕಲ್ ಅಗತ್ಯ ಇದೆ ಅಂತೇಳಿ. ಯಾರೊಬ್ಬ 60-65 ವರ್ಷದ ವೃದ್ಧ ಇರ್ತಾರೆ, ತಾನು ಮನೇಲಿ ಬೇರೆ ಯಾರಿಲ್ಲ, ನಾನೇ ಹೋಗ್ಬೇಕು ಹಾಲು ತರ್ಲಿಕ್ಕೆ ಅಂತ ಅವ್ರು ಕಾರ್ ತಗೊಂಡು ಬರ್ತಾರೆ. ಹೀಗೆ ಸಣ್ಣ ಮಕ್ಕಳನ್ನ ಎತ್ಕೊಂಡು ಬರುವವರಿದ್ದಾರೆ. ನಿಮ್ಮ ಕಣ್ಣಳತೆಗೆ ನಿಮ್ಮ ಮನಸ್ಸಿಗೆ ಅದು ಹೌದು ಅಂತ ಕಂಡು ಬಂದ್ರೆ ನೀವು ಮತ್ತೆ ಅದಕ್ಕೆ ನಿರ್ಬಂಧ ಹೇಳಬೇಡಿ ಅಂತ ಹೇಳಿದೆವು. ಹಾಗಾಗಿ ನಿಮ್ದು ಸೇರಿದಂತೆ ಇಂತಹ ಪ್ರಕರಣಗಳನ್ನ ತಮ್ಮ ಗಮನಕ್ಕೆ ವಿವೇಚನೆಗೆ ಬಂದಂತೆ ಬಿಡಿ ಅಂತ ಹೇಳಿದ್ರಿಂದಾಗಿ ಮತ್ತೊಮ್ಮೆ ಅವರಿಗೆ ನೆನಪು ಮಾಡ್ತೇನೆ, ನಿಮ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳಲಾಗುತ್ತೆ.